ಕರಾವಳಿಯಾದ್ಯಂತ ಮಳೆರಾಯ ಮತ್ತೆ ವೇಗ ಪಡೆದುಕೊಂಡಂತೆ ಕಾಣ್ತಾ ಇದೆ. ಕಳೆದ 2 ದಿನಗಳಿಂದ ಬಿಟ್ಟು ಬಿಡದೆ ಬರ್ತಾ ಇರೋ ಮಳೆಗೆ ಜನಜೀವನ ಅಯೋಮಯವಾಗಿದೆ. ನಿನ್ನೆ ಬೆಳಗ್ಗಿನಿಂದಲೇ ವರುಣ ನಾನ್ ಸ್ಟಾಪ್ ಆಗಿ ಸುರಿತಾ ಇದ್ದು ಹಳ್ಳ, ನದಿ, ಸಮುದ್ರಗಳು ತುಂಬಿ ಹರಿತಾ ಇದೆ. ಅಡ್ಯಾರ, ಪಂಪುವೆಲ್, ಕೊಟ್ಟಾರದ ಹೆದ್ದಾರಿಯಲ್ಲಿ ನೀರು ನಿಂತಿದ್ದು ಒಂದೆಡೆಯಾದರೆ ವಾಹನಗಳು ಸಾಲುಗಟ್ಟಿದ್ವು. ದ್ವಿಚಕ್ರ ವಾಹನ ಸವಾರರಂತೂ ಮಳೆಯಿಂದಾಗಿ ತೀವ್ರ ಪರದಾಟ ಅನುಭವಿಸಿದ್ರು. ಹಂಪನಕಟ್ಟೆ, ಪಳ್ನೀರ್, ಕೆಎಸ್ರಾವ್ ರಸ್ತೆಗಳಲ್ಲೂ ವಾಹನ ಸಾಗೋದಕ್ಕೆ ಮಳೆ ಅಡ್ಡಿಯಾಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನು ಕೆಲ ಭಾಗಗಳಲ್ಲಿ ವಿದ್ಯುತ್ನಲ್ಲಿ ವ್ಯತ್ಯಯ ಕೂಡ ಉಂಟಾಗಿತ್ತು.